ಕರ್ನಾಟಕದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯದ 11 ಜಿಲ್ಲೆಯಲ್ಲಿ ಆವರಿಸಿಕೊಂಡಿರುವ ಪಶ್ಚಿಮ ಘಟ್ಟದ ತಪ್ಪಲ ಜನಕ್ಕೆ ಆತಂಕ ಶುರುವಾಗಿದೆ. ಘಟ್ಟದ ತಪ್ಪಲ ಲಕ್ಷಾಂತರ ಜನ ಪ್ರತಿಭಟನೆ ಸೂಚನೆ ನೀಡಿದ್ದಾರೆ. ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ರಂಗನ್ ವರದಿ ತಲೆನೋವು ತಂದಿದೆ. ಪರಿಸರದ ಮೇಲೆ ಮನುಷ್ಯನ ಅಟ್ಟಹಾಸ ಹೆಚ್ಚಾಗಿದ್ದು, ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಉಳಿವಿಗಾಗಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ. ಭೂ ಕಬಳಿಕೆ, ಅಭಿವೃದ್ಧಿ ಹೆಸರಲ್ಲಿ ಕಾಡು ನಾಶ, ಹಿಟ್ಯಾಚ್ಗಳು ಭೂಗರ್ಭ ಬಗೆದು ಅವಾಂತರ ಸೃಷ್ಟಿ ಮಾಡುತ್ತಿವೆ. ಎಲ್ಲವನ್ನ ತಡೆದು ಪ್ರಾಕೃತಿಕ ಸಮತೋಲನ ಕಾಪಾಡಲು ಕಸ್ತೂರಿ ರಂಗನ್ ಸಿದ್ಧಪಡಿಸಿದ ಪಶ್ಚಿಮ ಘಟ್ಟ ಉಳಿಸುವ ವರದಿ ಜಾರಿಗೆ ಕೇಂದ್ರ ರಾಜ್ಯಕ್ಕೆ ಪ್ರಸ್ತಾಪವನ್ನ 6ನೇ ಬಾರಿಗೆ ಕಳುಹಿಸಿದೆ. ಉಡುಪಿ ಜಿಲ್ಲೆಯ 4 ತಾಲೂಕು 40 ಹಳ್ಳಿಗೆ ವರದಿ ಬಿಸಿ ಮುಟ್ಟಿದೆ. ಕಾರ್ಕಳ, ಹೆಬ್ರಿ, ಕುಂದಾಪುರ, ಬೈಂದೂರಿನಲ್ಲಿ ಪ್ರತಿಭಟನೆ ಬಿಸಿ ಮುಟ್ಟಿದೆ. ಬಫರ್ ಝೋನ್ ಫ್ರೀ ಮಾಡುವ ಅಭಿಪ್ರಾಯ ಮಂಡನೆ ವ್ಯಕ್ತವಾಗಿದೆ. ವರದಿ ಜಾರಿಗೆ ಅಭಿಪ್ರಾಯ ಕೇಳಿ ಕೇಂದ್ರ ಸರ್ಕಾರ 6ನೇ ಬಾರಿಗೆ ರಾಜ್ಯಕ್ಕೆ ಅಧಿಸೂಚನೆ ಹೊರಡಿಸಿದೆ. ಸೆಪ್ಟೆಂಬರ್ 27 ರಾಜ್ಯ ಕೇಂದ್ರಕ್ಕೆ ತನ್ನ ನಿಲುವನ್ನು ಪ್ರಕಟಿಸಬೇಕೆಂಬ ಗಡುವು ನೀಡಿದೆ. 11 ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಈ ಬಗ್ಗೆ ಸಭೆಯಾಗಿದೆ. ಕಸ್ತೂರಿ ರಂಗನ್ ವರದಿ 20,668 ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಬಫರ್ ಝೋನ್ ವಲಯವನ್ನು ಶೂನ್ಯಕ್ಕೆ ತರಬೇಕು. ಗುರುತಿಸಿದಷ್ಟು ವ್ಯಾಪ್ತಿಯಲ್ಲಿ ವರದಿ ಜಾರಿಯಾದರೆ ಕೃಷಿ, ಬೇಸಾಯ ಮತ್ತು ಮನೆ ಕಟ್ಟಿಕೊಂಡಿರುವ ಜನರ ಬದುಕು ದುಸ್ತರವಾಗುತ್ತದೆ. ವರದಿಯನ್ನು 16,114 ಚದರ ಕಿಲೋಮೀಟರ್ ಅನುಮತಿಸುವ ಬಗ್ಗೆ ಒತ್ತಾಯವಿದೆ. ಅತ್ಯಂತ ಬಡಜನರಿರುವ ಬದುಕು ದುಸ್ತರವಾಗಲಿದೆ. ಜನವಿರೋಧಿ ನೀತಿಯಾಗಿರುವ ಕಸ್ತೂರಿ ರಂಗನ್ ಬರಲು ನಾವು ಬಿಡುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ಕಾಂಗ್ರೆಸ್ ನಾಯಕರು. ಕಾರ್ಕಳ ತಾಲೂಕು ಅದು ಸುಮಾರು ಈದಿಂದ ಶುರುವಾಗಿ ಈಚೆ ಸೋಮೇಶ್ವರ ನಮ್ಮ ಬೆಳೆಯ ತನಕ ಬರ್ತದೆ. ಅಲ್ಲಿ ಇದು 6ನೇ ಬಾರಿ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಲೋಕಲ್ ಆಗಲಿ ಅಥವಾ ಇಲ್ಲಿಯ ಪರಿಜ್ಞಾನ ಇರುವವರು ಯಾರೂ ಇಲ್ಲ ಎಕ್ಸ್ಪರ್ಟ್ ಕಮಿಟಿಯಲ್ಲಿ, ಬೇರೆ ಜನರೇ ಇರೋದು. ಅವ್ರದ್ದು ಒಂದು ವಿಷಯ ಬೇರೆ. ಅದರಿಂದ ಇದು 6ನೇ ಬಾರಿ ಈಗ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇದರ ರಿಪೋರ್ಟ್ ಕೊಡಿ ಅಂತ 5 ಸಲ ಇದನ್ನು ತಿರಸ್ಕರಿಸಿ ಕಳಿಸಿದ್ದಾರೆ, ಪುನರಪಿ ಕಳಿಸಿದ್ದಾರೆ. ಇದು ಬಂದರೆ ಇಲ್ಲಿನ ಜನರು ಏನು ಭಾವನಾತ್ಮಕವಾಗಿ ಅಥವಾ ಇವ್ರದೇ ಶೈಲಿಯಲ್ಲಿ ಏನು ಜೀವನ ಮಾಡ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಬಾಧೆ ಬರ್ತದೆ. ಅದರಿಂದಲೂ ಜನಸಂಖ್ಯೆ ಈಗ ಫಸ್ಟ್ ರಿಪೋರ್ಟ್ ಬರೋದು ಈಗ ಬರುವಾಗ ಸುಮಾರು 3 ಪಟ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನೇ ನಂಬಿಕೊಂಡು ಅದನ್ನೇ ನೆಚ್ಚಿಕೊಂಡು ಅಲ್ಲಿ ಬಾಳುವ ಜನ ತುಂಬ ಜನ ಇದ್ದಾರೆ. ಅವರೆಲ್ಲ ಕೃಷಿಕರು, ಶ್ರಮಿಕ ವರ್ಗದವರು, ಎಲ್ಲ ಅತಿ ಬಡ ಜನರು ಇರುವುದು. ಅವರ ಜೀವನವೇ ಇವತ್ತು ದುಸ್ತರ ಬಂದರೆ ಅವರಿಗೆ ನೋಡಿ ಸಿಟಿ ಬಂದು ಕೂತ್ಕೊಳ್ಳೋಗೇನೂ ಇಲ್ಲ, ಇಲ್ಲಿ ಬಂದು ಜಾಗ ತಗೊಳ್ಳುವಾಗೇನೂ ಇಲ್ಲ, ಇಲ್ಲೇನು ಮಾಡುವಾಗೇನೂ ಇಲ್ಲ. ಅವರ ಜೀವನವೇ ನಾಶ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೆ ಜನ ವಿರೋಧಿ ನೀತಿಯಾಗಿರುವ ಕಸ್ತೂರಿ ರಂಗನ್ ಇರ್ಬೋದು, ಹುಲಿ ಯೋಜನೆ ಇರ್ಬೋದು, ಇದು ಎರಡನ್ನು ಬರಲಿಕ್ಕೆ ನಾವು ಖಂಡಿತ ನಮ್ಮ ಜೀವ ಇದ್ದರೆ ಅಲ್ಲಿ ಬಿಡುವುದಿಲ್ಲ. ಇದು ಬಹಳ ಸ್ಪಷ್ಟ. ಜನರೊಟ್ಟಿಗೆ ನಾವು ಒಂದು ಬೃಹತ್ ಪಾದಯಾತ್ರೆಯನ್ನು ಮಾಡ್ತಿದ್ದೇವೆ. ನಮ್ಮ ಈದುವಿಂದ ಸುಮಾರು ಸೋಮೇಶ್ವರ ಎಂಡ್ ತನಕ ಬೃಹತ್ ಪಾದಯಾತ್ರೆಯ ಮೂಲಕ ಒಂದು ಸಂದೇಶವನ್ನು ಕೊಡಬೇಕಂತ ನಾವೆಲ್ಲ ನಿರ್ಣಯ ಮಾಡಿದ್ದೇವೆ.